ಇತ್ತೀಚೆಗೆ ಬಾಲಿವುಡ್ನಲ್ಲಿ ಮಿಂಚುತ್ತಿರುವ ಸೌತ್ ಸಿನಿಮಾ ತಾರೆಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಾ ಮುಂದು ತಾ ಮುಂದು ಅಂತ ಸೌತ್ ನಟ ನಟಿಯರು ಬಾಲಿವುಡ್ನಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಈ ಸಾಲಿನಲ್ಲಿ ನಟಿ ರಶ್ಮಿಕಾ ಮಂದಣ್ಣ, ವಿಜಯ ದೇವರಕೊಂಡ ಸೇರಿದಂತೆ ಹಲವರು ಇದ್ದಾರೆ. ಈ ಬಗ್ಗೆ ನಟಿ ಪ್ರಿಯಾಮಣಿ ಮಾತನಾಡಿದ್ದಾರೆ. ಸೌತ್ ಕಲಾವಿದರನ್ನು ಬಾಲಿವುಡ್ನಲ್ಲಿ ಹೇಗೆ ನಡೆಸಿಕೊಳ್ತಾರೆ, ಯಾವ ಆಧಾರದ ಮೇಲೆ ಸೌತ್ ಕಲಾವಿದರನ್ನು ಆಯ್ಕೆ ಮಾಡಲಾಗುತ್ತೆ ಎನ್ನುವ ಬಗ್ಗೆ ಪ್ರಿಯಾಮಣಿ ಮಾತನಾಡಿದ್ದಾರೆ. ಪ್ರಿಯಾಮಣಿ ಕೂಡ ಈಗ ಬಾಲಿವುಡ್ನಲ್ಲಿ ಸಿನಿಮಾ, ವೆಬ್ ಸಿರೀಸ್ಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಫ್ಯಾಮಿಲಿ ಮ್ಯಾನ್ ವೆಬ್ ಸಿರೀಸ್ ಬಳಿಕ ಪ್ರಿಯಾಮಣಿಗೂ ಬಾಲಿವುಡ್ನಲ್ಲಿ ಬೇಡಿಕೆ ಹೆಚ್ಚಾಗಿದೆ. ಪ್ರಿಯಾಮಣಿ ಸದ್ಯ ಅಜಯ್ ದೇವಗನ್ ಅವರ ಮೈದಾನ್ ಮತ್ತು ರಾಣಾ ದಗ್ಗುಬಾಟಿಯವರ ವಿರಾಟ ಪರ್ವಂ ಚಿತ್ರಗಳಲ್ಲಿ ಅಭಿನಯಿಸುತ್ತಿದ್ದಾರೆ. ಸಂದರ್ಶನವೊಂದರಲ್ಲಿ ಪ್ರಿಯಾಮಣಿ ಬಾಲಿವುಡ್ನಲ್ಲಿ ಸೌತ್ ತಾರೆಯನ್ನು ಹೇಗೆ ನಡೆಸಿಕೊಳ್ಳಲಾಗುತ್ತೆ, ಯಾವ ಆಧಾರದ ಮೇಲೆ ಸೌತ್ ಸಿನಿಮಾ ತಾರೆಯರನ್ನು ಬಾಲಿವುಡ್ ಮಂದಿ ಆಯ್ಕೆ ಮಾಡ್ತಾರೆ ಎನ್ನುವ ವಿಚಾರಗಳ ಬಗ್ಗೆ ಹೇಳಿಕೊಂಡಿದ್ದಾರೆ. ಕೊನೆಗೂ ಬಾಲಿವುಡ್ನಲ್ಲಿ ದಕ್ಷಿಣದ ಪ್ರತಿಭೆಗಳು ಮನ್ನಣೆ ಪಡ್ಕೋತಿದ್ದಾರೆ. ಈ ಹಿಂದೆ ಶ್ರೀದೇವಿ, ರೇಖಾ, ಹೇಮಮಾಲಿನಿ, ವೈಜಯಂತಿಮಾಲಾ ಅಂತವರು ಬಾಲಿವುಡ್ ಚಿತ್ರರಂಗವನ್ನು ಆಳಿದ ಕಾಲವೊಂದಿತ್ತು ಮತ್ತು ಅದರ ನಂತರ ಒಂದು ಕೊರತೆ ಸೃಷ್ಟಿಯಾಯಿತು. ನಾವು ಬಾಲಿವುಡ್ನಲ್ಲಿ ಕೇವಲ ಹಿಂದಿ ಮಾತನಾಡುವ ನಟರನ್ನು ಮಾತ್ರ ಹೊಂದಿದ್ದೇವೆ. ಚೆನ್ನೈ, ಕೇರಳದ ಕಲಾವಿದರು ಯಾರಾದರೂ ಆಗಿರ್ಬೋದು, ಅವರು ಹಿಂದಿಯನ್ನು ಅಲ್ಲಿನ ಶೈಲಿಯಲ್ಲಿ ಮಾತನಾಡಬೇಕಿತ್ತು. ಅಂಥವರನ್ನು ಮಾತ್ರ ಆಯ್ಕೆ ಮಾಡಲಾಗ್ತಿತ್ತು. ನಾನು ಕೂಡ ಅಂತಹ ಸಾಕಷ್ಟು ಚಲನಚಿತ್ರಗಳನ್ನು ನೋಡಿದ್ದೇನೆ ಮತ್ತು ದಕ್ಷಿಣ ಭಾರತೀಯ ಹಿಂದಿಯನ್ನು ಅವರ ಶೈಲಿಯಲ್ಲಿ ಮಾತನಾಡುವುದಿಲ್ಲ ಎಂದು ನಾನು ಭಾವಿಸಿದ್ದೇನೆ. ಬಹುಶಃ ಇದು ಅವರ ಕಲ್ಪನೆಯಷ್ಟೇ. ಒಂದು ಹಂತದ ನಂತರ ಬಾಲಿವುಡ್ನಲ್ಲಿ ಇದನ್ನು ನಿಲ್ಲಿಸಲಾಗಿದೆ. ದಕ್ಷಿಣದ ತಂತ್ರಜ್ಞರು ಬಾಲಿವುಡ್ ಗಮನ ಸೆಳೆದಿದ್ದಾರೆ. ಹೀಗೆ ಒಂದಿಷ್ಟು ವಿಚಾರಗಳ ಬಗ್ಗೆ ಪ್ರಿಯಾಮಣಿ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.